ಕಿಚ್ಚಿಡೋದು ಒಂದು ಸಾಮಾನು ಸಿಕ್ಕರೆ ಒಂದು ಸಾಮಾನು ಸಿಕ್ಕುವುದಿಲ್ಲ. ಆ ಬಿಳಿ ಅಂಡಿ ಇದ್ದರೆ ರಗಳಿ ಇರುವುದಿಲ್ಲ. ಎಷ್ಟು ಸಲ ಹೇಳ್ತೆ, ಎಲ್ಲೆಲ್ಲರ ಮನೇಲಿ ಎಂತೆಂಥ ಶೋಕ್ ಐಟಮ್ ಎಲ್ಲ ತಗೊಬರ್ತಾರೆ. ಒಂದಿಷ್ಟು ಸಾಮಾನು ಡಬ್ಬಿ ತಂದು ಕೊಡಿ ಅಂದರೆ ಆ ಹಳಿ ನಮ್ಮ ಅತ್ತೆದ ಅಮ್ಮನ ಕಾಲದ ಏನು ಇವೆಲ್ಲ ಅಂಡಿ ಎಲ್ಲ ಮುಸಿ ಹಿಡಿದು ಹೋಯ್ದು. ಅದೇ ಅಂಡಿಲೆ ಎಲ್ಲ ಇನ್ನೂ ಮೆಣಸು ಜೀರಿಗೆ ತುಂಬಿಸಿಟ್ಕು ನಾನು. ಈ ಕಿಚ್ಚಿಡದ ಕಾಳು ಮೆಣಸು ಒಂದು ಸಿಕ್ಕುದೂ ಇಲ್ಲ. ಜೋರು ಮಳೆ ನಿನ್ನೆ ಅಂಥದ್ದೇ ಪದ್ದಕ್ಕೆ ಬೈಕಂತಾರಂತಂತ್ರಿಯಾ. ಮತ್ತು ಎಂತ ಹೇಳುದು ಮಾರ್ರೆ, ಒಂದು ಕಾಣಿ ಡಬ್ಬ ಎಲ್ಲ ನಿಮ್ಮ ಮನೆ ಡಬ್ಬ ಎಲ್ಲ ಹೆಂಗಿದ್ದು ಅಡುಗೆ ಮನೆದು ಲಾಯ್ಕ್ ಇಲ್ಲಯಾ? ಇದೊಂದೇ ಕಾಣಿ ಮೊಸಿ ಹಿಡ್ದು ಬಿಳಿ ಡಬ್ಬ ಎಲ್ಲ ಒಮ್ದು ಕಪ್ಪು ಡಬ್ಬ ಆಗಿ ಹೋಯ್ದು ಕಾಣಿ ನಮ್ಮ ಮನೇಲಿ. ವಾರ ಎಲ್ಲ ದುಡುವರು ಇಷ್ಟು ಜನ ಇದ್ರು. ಒಂದು ಅಡುಗೆ ಮನೆ ಸಾಮಾನು ಮಾತ್ರ ತಿಂಬಕ್ಕೆ ಬೇಕಾದ್ರೆ ಕೇಳಿ 3 ಹೊತ್ತು ತಂದು ಹಾಕ್ತಾರೆ ಎಲ್ಲರೂ. ಹಿಂಗಿಂದೆಲ್ಲ ಒಂದು ಡಬ್ಬ ಗಿಬ್ಬ ತನ್ನಿ ಪಾತ್ರೆ ಗಿತ್ರಿ ತನ್ನಿ ಅಂದರೆ ತತ್ತಿಲ್ಲಪ್ಪ. ಒಂದು ಅಳಗೆ ಎಲ್ಲ ಎಷ್ಟು ಹಳತಿನ ಅಡುಗೆ ಗೊತ್ತಾ ಮಾರ್ರೆ. ನಾನೇ ಎಲ್ಲರೂ ಹೋದಾಗ ತರ್ಕ ಬಿಟ್ಟರೆ ನಮ್ಮ ಮನೇಲಿ ಯಾರಿಗೆ ಗಂಡಸ್ರಿಗಾಗಲಿ ಹೆಂಗಸ್ರಿಗಾಗಲಿ ಅದ್ರ ತಲೆ ಬಿಸಿ ಇಲ್ಲ. ಒಂದು ಮಳೆ ಬಂದದ್ದು ನಿನ್ನೆ ಮಳೆ ಹೊಡೆದಿತ್ತೆ. ಒಂದು ಕಾಳು ಮೆಣಸು ಹಾಕಿ ಒಂದು ಚುಚ್ಚಟ್ಲಿ ಪದಾರ್ಥ ಮಾಡುವನ್ಕ ಕಾಂತೆ ಕಾಳು ಮೆಣಸು ಸಿಕ್ಕುದಿಲ್ಲ. ಮತ್ತು ಕಾಳು ಮೆಣಸು ಹಾಕ್ತೀರೆ ನೀವು, ಮತ್ತು ಯಾವ ಮೆಣಸಾರ ಹಾಕಿ ಲಾಯ್ಕತ್ತಿಲ್ಲ ಪದಾರ್ಥ. ಕಾಳು ಮೆಣಸು ಬೀಳಕಿ ಗೌಲಿಗೆ. ಓ ಹೆಗ್ಗಿಡ್ತೀರಂತೋ ಜಾನ್ಸ್ತಾ ನಿಂತಿರಲ್ಲ. ಒಂದು ಕೊಬ್ಬರಿ ಒಣಗೋಕೆ ಹಾಕಿತ್ತು ಮರ್ರೆ. ಒಂದು 200 ಕೊಬ್ಬರಿ ಅಪ್ಪು ಎಲ್ಲ ಒಣಸಕ್ಕೆ ಹಾಕಿ ನಾನು 3 ದಿವಸದಿಂದ ಎಣ್ಣೆ ಖಾಲಿ ಆಯ್ತು ಅನ್ಕಂಡು ಅಡುಗೆ ಮನೇಲಿ ಅಂತ ಮಾಡ್ತೆ ಬುರ್ರ ಮಳೆ ಬಂದದ್ದು ಒಂದೇ ಸಲ. ಪೂರಾ ಕೊಬ್ಬರಿ ಹಾಳು ಮರ್ರೆ. ಅದಿನ್ನು ಒಣಿತ ಮತ್ತೆಂತದ ಎಲ್ಲ ಮುಗಿಲು ಬಂದು ಕೂತ್ಕೊಂತ ಬೇಜಾರೊಂದು ಹೇಳಿ ತಿರುದಲ್ಲ. ಒಂದು 4-5 ತಿಂಗಳಿಗೆ ಎಣ್ಣೆ ಸಾಕಾತಿದ್ದಿತ್ತು ನಮಗೆ. ಮಿಲ್ಲಿಗೆ ಹಾಕೊಳ್ಳಿ ನಾನು ಇನ್ನು ಒಂದು ಬಿಸಿಲ ಇಲ್ಲಿ ಅನ್ಕ ಸುಮ್ಮನೆ ಬಿಟ್ಟೆ ಕಣಿ ನಿನ್ನೆ. ಬದ್ವಾ ಒಂದು ಲೋಟ ಬಿಸಿನೀರು ಕೊಡೆ, ಒಂಥರ ಚಳಿ. ಮಧ್ಯಾಹ್ನ ಪಷ್ಟದಿಗೆ ಅಂತ ಚಳಿ ಮಾರ್ರೆ ನಿಮಗೆ. ಹುಷಾರಿದ್ರಿ ಹೇಗೆ? ಮೈ ಬಿಸಿ ಇತ್ತ ಕಂಡ್ಕಣಿ ಎಂತ ಆಯ್ತು ಮಾರ್ರೆ. ಚಳಿಯೂ ಜೋರಿತ್ತು, ಮಳೆಯೂ ಬಿದ್ದಿತ್ತಾರೆ. ಈಗ ಕಾಳು ಮೆಣಸು ಹಾಕಿ ಕಟ್ಟ ಪದಾರ್ಥ ಮಾಡ್ತೆ ಕಣಿ, ಒಣಕಟ್ಟಿ ಪದಾರ್ಥ ಮಾಡ್ತೆ ಚಟ್ಲಿ ಹಾಕಿ ತಿಂದು ಒಂದು 10 ಮಲ್ಕಣಿ ಕಣಿ ಹತ್ತೆಲ್ಲ. ಅಯ್ಯೋ ಚಳಿ ಅದಕ್ಕಲ್ದೆ, ಚಳಿ ಬೇರೆದಕ್ಕೆ. ಬೇರೆದಕ್ಕ ಏನು ಸಣ್ಣ ಶುರು ಆಯ್ತಕ್ಕ ಅಂತಲ್ದ ಮೈ ಮೇಲೆ ಅಂತ ಬಂದಿತ್ತ. ಗಂಟೆ 12 ಆತಿತ್ತು. ಅಯ್ಯೋ ಮರೆತಿ ಇದು ಅಂತ ಹೇಳ್ತಾರಲ್ಲ, ನಂಗೆ ಹೇಳಿ ನಿಂಗೆ ಅದೇ ಧ್ಯಾನ್ವಕ್ಕಂತ. ನಾನಾಗೋ ಅಷ್ಟಿಲ್ಲ. ಒಂದು ಲೋಟ ಚಾಯ್ ಅಂತಾರು ಕೂಡ, ಒಂಥರ ಬಿಸಿ ಇದ್ದೆ ಅಂತಾರು ಕೂಡ. ಅದು ವಿಷಯ ಬೇರೆ ಇತ್ತು. ವಿಷಯ ಬೇರೆ ಅಂದರೆ ಎಂತ ಮಾರ್ರೆ? ಎಂತ ಚಳಿ ಆತಿತ್ತು ನಿಮಗೆ? ಹೇಳಿ ಮಾರ್ರೆ. ಅದೆಲ್ಲ ಹೇಳೋಕ್ಕಾತಿಲ್ಲ ನೀ ನನಗೆ ಕೂಡ. ಈಗ ಇನ್ನೊಂದು ಸ್ವಲ್ಪ ಹೊತ್ತವ್ರು ಮತ್ತೆ ಇನ್ನಂತಾರೆ ಬೇರೆ ಅಂತಾರೆ ಕುಡುಕೆ ಅಂತ. ನಾನಷ್ಟೇ ಬೇರೆ ಅಂತ ಕೆಮ್ದು ಬಾಟ್ಲಿ ಎಲ್ಲ ಖಾಲಿ. ಇನ್ನು ಮಗನ ಹತ್ರ ತರಿಸ್ಕಷ್ಟೇ ಬೇಕಾರೆ. ನೀವು ಪ್ಯಾಟಿ ಬದಿಗೆ ಹೋಗೋದು ಬೇಡ. ನೆನೆ ಚೂರು ಮಳೆ ಬಿದ್ದಿತ್ತು. ಇನ್ನೀಗ ಬಿಟ್ಟರೀಗ ಇವತ್ತು ಮತ್ತೊಂದು ಇದು ಮಾಡ್ಕೊಂಬಪ್ಪದು ಬೇಡ ನೀವು ಮನೆಗೆ ಬಪ್ಪಷ್ಟೊತ್ತಿ. ಇಲ್ಲ ಹಂಗೆಂತ ಇಲ್ಲ. ಆಯ್ತು, ಈಗೆಂತ ಚಹಾ ಕುಡ್ತೀಯ? ನಾ ಹೋಗ್ತಾ ವಾಪಸ್. ಒಂದು ಚಹಾ ಮಾಡ್ಕೊ ಕುಡಿದು ಕಲಿಕ್ ಮರ ನೀವು. ಎಂತ ಏಗಳು ನನ್ನ ಕೈ ಬಾಯೇ ಕಾಯ್ತೈಕಂದಪ್ಪ. ಹಿಂಗೆ ಹೇಳಿ ಲಾಸ್ಟ್ ಟೈಮ್ ಅಮ್ಮನ ಹತ್ರ ಫಿಟ್ಟಿಂಗ್ ಹಾಕಿ ಕೊಟ್ಟಿಲ್ಲ ಅದ್ರ ಮೇಲೆ ಈ ನನ್ನ ಚುಡ್ಡಿ ಎಲ್ಲ ನಾನೇ ಒಕ್ಕಂದಾಯ್ತು. ಮುಂಚೆ ಎಲ್ಲ ಒಳ್ಳೆ ರೀತಿ ಎಲ್ಲ ಕೆಲಸ ಮಾಡಿ ಕೊಡ್ತಿದ್ದೆ ನೀನು ನನಗೆ. ಈಗ ಒಂದು ಕೆಲಸ ಮಾಡಿ ಕೊಡೋಕೆ ಎಷ್ಟು ಹಿರ್ಗ್ಲಾತ್ ಗೊತ್ತಾ ನಂಗೀಗ. ನಿಮ್ಮ ಕೆಲಸ ನೀವು ಮಾಡ್ಕೊಂಡ್ಕ, ಹಂಗಿಂದ ಎಲ್ಲ ಸಣ್ಣ ಪುಟ್ಟದ್ದು ಮಾಡ್ಕೊಂತಿಲ್ಲ ಅಂದರೆ ಎಂತ ಕತ್ತು ಮತ್ತೆ ಹೇಳಿ ಕಂಬ. ಎಲ್ಲ ನಾನೇ ಮಾಡಿ ಕೊಡ್ಕ. ಅಲ್ಲ ನಿನ್ನೆ ಮಳೆ ಬಂದದ್ದು ಒಂದು ಮರ್ರೆ. ನೀವು ಎಲ್ಲ ದಿನ ಒಕ್ಕಂತಿಲ್ಲ ಏನಿಲ್ಲ. ಒಂದು ಹೊತ್ತು ಎಲ್ಲ ಒಟ್ಟಿಗೆ ತೆಗೆದು ಒಣಸಿರಿಯೇ ಇಲ್ಲ. ಜೋರು ಮಳೆ ಬಂದದ್ದು ಪೂರ ಚುಂಡಿಯೇ. ನಾನು ಎಲ್ಲ ಆ ತೆಂಗಿನಕಾಯಿ ಒಣಕ್ಕೆ ಹಾಕಿನಲ್ಲ ಕೊಬ್ಬರಿ ಒದ್ರ ಕಡೆಯೇ ಜ್ಞಾನ. ನನಗೆ ಹೇಳಕ್ಕೆ ಹೊರಟದ್ದು ಹಂಗ. ಈಗ ಚುಂಡಿಯೇ ಹೈಕೊಂಬ ಅವಸ್ಥೆ ಆಯ್ತು ಹೈಕೊಂಡು ಜೋರು ಚಳಿ ಅದಂಗೆ ಇತ್ಕಂಡು ಯಪ್ಪ. ಅದಕ್ಕೆ ಒಂದು ಲೋಟ ಚಹಾ ಕಾಫಿ ಎಂತಾರು ಕೊಡಂದ್ರೆ ನೀನು ಭಾಷಣವೇ ಹೇಳ್ತಿದ್ದೆ ಅಷ್ಟೊತ್ತಿಂದ. ಈ ಥರ ಸಮಾಚಾರ ಇತ್ತು ನಂಗೆಂತ ಗೊತ್ತಿತ್ತು ಹಿಂಗೆ ಅನ್ಕೊಂಡೆ. ಓಯಲ್ ಮಗ್ನಟ್ಟಿ ಒಂಚೂರು ಇಸ್ತ್ರಿ ಅಂತಾರೆ ಮಾಡಿ ಕೊಡಕ್ಕೆ ಹೇಳಿನಿ ಅತ್ಲಾಗೆ ಒಂದು ಸ್ವಲ್ಪ ಬೆಚ್ಚಗತ್ತು. ಮಕ್ಕಳೆಲ್ಲ ದೊಡ್ಡದು ಈಗೆಲ್ಲ ಹಂಗೆ ಹೇಳ್ರು ಹಿಲ್ಲಲ್ಲಿ ಹುಡುಗ ಶುರು ಮಾಡ್ತು. ಬೇಡ ನೀನೇ ಒಂಚೂರು ಕೊಡು ಚಹಾ ಕುಡ್ಕಂತೆ ಒಂಚೂರು ಬೆಚ್ಚಗಾಗ್ತ ಇಲ್ಲಿ ವಾಲಿ ಹತ್ರ ಕೂಕಂತೆ ಸ್ವಲ್ಪ. ಇಂಥೊಂದು ಏಗಳಿಕಾರು ಹಿಂಗಿಂದ ಒಂದು ಕತೆ ಇರುತ್ತೆ ಮರ್ರೆ. ಮತ್ತೆ ಜಾಸ್ತಿ ಓಡಾಡಬೇಡಿ, ತೊಡೆ ಕುಯ್ಯತ್ತು. ಮತ್ತು ಕಡೆಗೆ ಓದೊಂದು ದಡ್ರಾಗ್ಲಿ ಮಾಡ್ಕೊಂಬೇಡ ನೀವು. ನಿಂಗೆ ನನ್ನ ಬಗ್ಗೆ ಕರೆಕ್ಟ್ ಗೊತ್ತಾಗ್ತಲ್ದ, ಅದೇ ನಂಗೆ ಖುಷಿ ಆಪತ್ ನಾ ಏಗಳು ಹಿಗ್ಲು ಮಾಡ್ತೆ ಎಂತ ಮಾಡ್ತೆ ಎಲ್ಲ ನಿಂಗೆ ಗೊತ್ತಾಗ್ತು. ಅಂತಾರ ಒಂದಾರೆ ಅದು ಹೇಳ್ತಾರಲ್ಲ ಹೊಸಿನ ಮುಕ್ಳಿಗೆ ಗುರ ಬಂದಂಗೆ ಅನ್ಕೊಂಡು
ಆ ನಮ್ಮನೆ ಮಾರ್ರೆ. ಅಯ್ಯೋ ಒಂದಿಷ್ಟು ಸಣ್ಣದಾರು ಸಾಕು. ಅದಕ್ಕೆ 4 ದಿನ ನಿಮ್ಗೆ ರೆಸ್ಟ್ ಬೇಕು, ಕೈ ಕಾಲಿಗೆಲ್ಲ ಕೆಲಸ ತರಬೇಕು ನಿಮಗೆ. ಎಂತ ಶ್ಯಾಮಲ್ಲ, ಶಾಲೆಗೆ ಒಪ್ಪೋದು ಮಧ್ಯದಲ್ಲಿ ಬಂದಿಲ್ಲ, ಎಂಥದ್ದು ಉಪ್ಪಿನಕಾಯಿ ಅಂತಾರೆ ಬೇಕಿದ್ದಿತ್ತ ನಿನ್ನ ಫ್ರೆಂಡ್ಸಿಗೆ? ಇಲ್ಲ ಮಾವ, ಇವ ಶನಿವಾರ ಅಲ್ಲ, ಹಾಫ್ ಡೇ. ನಾ ಬಂದೆ ಒಂಚೂರು ಟಿ ವಿ ಕಂಬನ್ಕ ಟಿ ವಿ ಹೇಕೊಂಡೆ ಮಾರ್ರೆ. ಓ ಗೊತ್ತಾಯ್ತು. ಒಂದು ನಿಮಿಷ, ನಾನು ಮನೇಲಿ ಯಾರು ಇರಲಿಲ್ಲ ಅನ್ಕಂಡು ಅಷ್ಟೇ, ಅದಕ್ಕೋಸ್ಕರ ಅಷ್ಟೇ. ಹಾಂ ಹೌದು, ಮಳೆ ಮೋಡ ಬೇರೆ ಇತ್ತಲ್ಲ ಹೊರಗೆ. ಆಯ್ತು, ಒಂದು ನಿಮಿಷ. ಹೋಗುರು ಈಗ ಏನಾಯಿಲ್ಲ, ಹೇಳುದಷ್ಟೇ ಮಾವ. ಇರಲಿ ಥೋ, ನಂಗೆ ಅದು ಮಂಡಿಗೆ ಬರಲ್ಲ. ಥೋ ಎಂತಕ್ಕೆ ಮಗ ನಮ್ಮನೆ ಓಡದ ಗಂಡಸ? ಎಂತ ಟಿ ವಿ ಕಂಬಕ್ಕೆ ಅವ್ರು ಓಡ್ಕು ಎಂತದ? ರಿಮೋಟ್ ಎಲ್ಲೆಲ್ಲ ಇಟ್ಟಿರೇನಲ್ದ? ಇಲ್ಲ ಅತ್ತೆ, ಹಂಗಲ್ಲ ಅದು. ಮಾವಿನ ಕತ್ತಿಕೇನ್ರ ಬೇಡ ನೀವು. ಎಂತಾಯ್ತು? ಎಂತ ಮಾಡ್ರಿ ಆ ಗಂಡಸು ಅಂದೆ ಹಿಂಗಿಂದೆ ಹರ್ಮೈಕ ಮಾಡ್ತೈಕಂದೆ. ಎಂತ ಮಾಡ್ರು ಮರೈತಿ. ಚಹಾ ಬೇಕಂತ ಹೇಳ್ತಿದ್ರು. ಚೋಳಿ ಅಂಬ್ರ ಚೋಳಿ ಐತಿ ಮತ್ತೆಂತ ಮಯ್ಯ. ನಿಂಗೂ ಗೊತ್ತಾಯ್ತಾ? ಅಲ್ಲೆಲ್ಲ ಕೂತ್ಕೊಂಡಿರಕಂತ ಪೊಂಚಿ ಎಲ್ಲ ಹಿಂಚೊಂಡಿ ಐತೇನಲ್ಲ? ಥೋ ಅಲ್ಲ, ಅದೆಲ್ಲ ನಾ ಕಾಣಲ ಮಯ್ಯ, ನೀವೊಬ್ರು. ಮತ್ತೆ ಗೊತ್ತೈತೆ? ಅಲ್ಲ, ಟಿ ವಿ ಆನ್ ಮಾಡೋಕೆ ಹೋತೆ ಹಿಂದೆ ಸ್ವಿಚ್ ಹಾಕೋಕೆ ಆ ಟಿ ವಿ ಹಿಂದೆ ಒಂದು ಚಡ್ಡಿ ಒಣಗಿಸಿರ್ಕಣಿ. ಅಲ್ಲಿ ಬಿಸಿ ಇರುತ್ತಲ್ಲ, ನಮ್ದು ಹಾಳ್ತಲ್ಲ ಟಿ ವಿ. ಓಹೋ, ಅದು ಕರೆಕ್ಟ್ ಜಾಗ ಮಾಡಿರ್ಕಣ. ಟಿ ವಿ ಹಿಂದೆ ಒಳ್ಳೆ ಬಿಸಿ ಇರುತ್ತೆ, ಚಡ್ಡಿ ಬೇಗ ಒಣಗುತ್ತೆ ಅನ್ಕಂಡು. ಹೌದು, ಒಳ್ಳೆ ಕೆಲಸ ಮಾಡಿರ. ನಮ್ಗಲ್ಲಿ ಟಿ ವಿ ಹಾಕ್ತಾರೆ, ಅಲ್ಲಿ ಹಿಂದೆ ಬಟನ್ ಒತ್ಕಲ್ಲ ಹಳಿ ಟಿ ವಿದು, ಅಲ್ಲಿ ಒಪ್ಕೆ. ಹೌದೌದು ಮಗ, ಹಂಗೆ ಒಂಥರ ಆತು. ಹೌದು, ಸಂಕೋಚ ಆತು, ಅವ್ರೆ ತೆಗಿಲಿ ಅದು. ಪುಣ್ಯ ಮರೀತಿ, ಅಡುಗೆ ಮನೇಲೆಲ್ಲ ಒಣಸ್ಲಿಲ್ಲ. ಅತ್ತೆ, ಅಡುಗೆ ಮನೆ ಬೆಂಕಿ ಮೇಲೆ ಹೋಗಿ ಹೊಪ್ಪಲು ಕೂಡ ಬಿಸಿ ಇರುತ್ತಲ್ಲ. ಹೌದು, ಬಿಸಿ ಹೊತ್ತೋದು, ಅಲ್ಲೂ ಬೇಗ ಒಣಗುತ್ತೆ ಹಂಗೆ ಅನ್ಕೊಂಡು. ಶ್ಯಾಮಲ ಮೇಲ್ಕಣ